ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ತಾಯಿಯ ಸನ್ನಿಧಾನದಲ್ಲಿ ಕೊರೋನಾ ಭಯದ ಮಧ್ಯದಲ್ಲೂ 3ನೇ ಆಷಾಢ ಶುಕ್ರವಾರದ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ವಿಶೇಷವಾಗಿ ತಾಯಿಗೆ ಅಭಿಷೇಕ ಹಾಗೂ ಪೂಜೆಯನ್ನ ನೆರವೇರಿಸಲಾಯಿತು. ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮವನ್ನ ನಡೆಸಲಾಯಿತು. ಪ್ರತಿ ವರ್ಷ ಬೆಳ್ಳಂಬೆಳಗ್ಗೆ 5:30ರಿಂದ ರಾತ್ರಿ 10ರವರೆಗೆ ತಾಯಿಯ ದರ್ಶನಕ್ಕೆ ಅವಕಾಶ ಇರುತ್ತಿತ್ತು. ಆದರೆ ಈ ಬಾರಿ ಕೊರೋನಾ ಕಾರಣದಿಂದ ಸಾರ್ವಜನಿಕ ನಿಷೇಧವನ್ನ ಹೇರಲಾಗಿದೆ. ಇದರಿಂದಾಗಿ ಈ ಬಾರಿ ಬೆಳಗ್ಗೆ 7:30ಕ್ಕೆ ಧಾರ್ಮಿಕ ವಿಧಿವಿಧಾನವನ್ನ ಮುಗಿಸಿ ದೇವಾಲಯಕ್ಕೆ ಬೀಗವನ್ನ ಹಾಕಲಾಯಿತು. ಇನ್ನು ವರ್ಷಂಪ್ರತಿ ಆಷಾಢ ಶುಕ್ರವಾರದ ವಿಶೇಷ ದಿನದಲ್ಲಿ ದೇವಾಲಯದ ಹೊರ ಹಾಗೂ ಒಳಾಂಗಣ ಭಕ್ತ ಜನರಿಂದ ತುಂಬಿ ತುಳುಕುತ್ತಿತ್ತು. ಅಷ್ಟು ಮಾತ್ರವಲ್ಲದೆ ತಾಯಿಯ ವಿಶೇಷ ಪ್ರಸಾದ ವಿತರಣೆಯೂ ನಡೆಯುತ್ತಿತ್ತು. ಆದರೆ ಈ ಬಾರಿ ಎಲ್ಲವೂ ಕೊರೋನಾದಿಂದಾಗಿ ಖಾಲಿಯಾಗಿ ಕಾಣುತ್ತಿತ್ತು.